ಸ್ಥಳೀಯವಾಗಿ ಇರುವ ಕೈಗಾರಿಕೆ ಕಂಪನಿಗಳಲ್ಲಿ ಸ್ಥಳೀಯ ಕನ್ನಡಿಗರಿಗೆ ಶೇಕಡಾವಾರು ಉದ್ಯೋಗ ಕಡ್ಡಾಯವಾಗಿ ನೀಡುವಂತಾಗಲು ಸರೋಜಿನಿ ಮಹಿಷಿ ವರದಿಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಸರ್ಕಾರ ಮುಂದಾಗಬೇಕು ಎಂದು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಸದನದಲ್ಲಿ ಒತ್ತಾಯಿಸಿದರು. 50ಕ್ಕಿಂತಲೂ ಅಧಿಕ ಉದ್ಯೋಗಿಗಳು ಇದ್ದಲ್ಲಿ ಈ ನಿಯಮ ಜಾರಿಯಾಗಬೇಕಿದೆ. ಸಿ ಮತ್ತು ಡಿ ಗ್ರೂಪ್ಗಳಲ್ಲಿ ಶೇಕಡಾ 100ರಷ್ಟು, ಬಿ ಗ್ರೂಪ್ಗೆ ಶೇಕಡಾ 85, ಎ ಗ್ರೂಪ್ಗೆ ಶೇಕಡಾ 65 ಉದ್ಯೋಗವನ್ನು ನೀಡಬೇಕೆಂಬ ನಿಯಮವಿದೆ. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿಯ ಸಭೆ ಕರೆದು ವರದಿ ಅನುಷ್ಠಾನ ಮಾಡಲು ಅವಕಾಶವನ್ನ ನೀಡಲಾಗಿದೆ. ಕೈಗಾರಿಕಾ ಉದ್ಯೋಗ ನೀತಿಯಲ್ಲಿ ಇದರ ಬಗ್ಗೆ 2019ರಲ್ಲಿ ತಿದ್ದುಪಡಿ ಮಾಡಲಾಗಿದೆ. ಆದರೆ ಇದನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಿ ಸ್ಥಳೀಯರಿಗೆ ಉದ್ಯೋಗ ಸಿಗುವಂತೆ ಸರ್ಕಾರ ಮಾಡಬೇಕಿದೆ ಎಂದು ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಅವರನ್ನ ಒತ್ತಾಯಿಸಿದರು. ಇದಕ್ಕೆ ಸದನದಲ್ಲಿ ಉತ್ತರಿಸಿದ ಕಾರ್ಮಿಕ ಸಚಿವ ಹೆಬ್ಬಾರ್ ಈ ಬಗ್ಗೆ ಗಮನ ಹರಿಸಲಾಗುವುದೆಂದು ಭರವಸೆಯನ್ನ ನೀಡಿದರು. ಜಿಲ್ಲೆ ಮತ್ತು ರಾಜ್ಯದಲ್ಲಿ ಉದ್ಯಮ ಮತ್ತು ಕೈಗಾರಿಕಾ ಘಟಕಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕೊಡಬೇಕು ಅನ್ನೋದರ ಬಗ್ಗೆ ನಾನು ಮಾನ್ಯ ಕಾರ್ಮಿಕ ಸಚಿವರ ಗಮನ ಸೆಳೆದಿದ್ದೆ. ಉತ್ತರವನ್ನು ನೀಡಿದ್ದಾರೆ. ಉತ್ತರದಲ್ಲಿ 2 ವಿಷಯವನ್ನು ಅವರು ಕೊಟ್ಟಿದ್ದಾರೆ. ಒಂದು, ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಬಹುಶಃ 3 ದಶಕಗಳಿಂದ ಈ ವರದಿ ಗೊಳ್ತಾ ಇಲ್ಲ ಅಂತ ಕರೆಕ್ಟಾಗಿ ಕನ್ಫ್ಯೂಷನ್ ಉಂಟು. ಯಾಕಂತ ಹೇಳಿದ್ರೆ ಈ ವರದಿಯ ಪ್ರಕಾರ ಸ್ಥಳೀಯರಿಗೆ ಸಿ ಮತ್ತು ಡಿ ಗ್ರೂಪ್ ವರ್ಕರ್ಸಿಗೆ 100% ವರ್ಕ್ ಕೊಡಬೇಕು, ಬಿ ಗ್ರೂಪರಿಗೆ 85%, ಎ ಗ್ರೂಪಿಗೆ 65% ಅಂತ ವರದಿಯಲ್ಲಿತ್ತು. ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ 3 ತಿಂಗಳಿಗೊಮ್ಮೆ ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಮಿತಿಯ ಸಭೆ ನಡೀತದೆ. ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಕೈಗಾರಿಕಾ ವಲಯಗಳಲ್ಲಿ ಈ ಮಾಡ್ತಾ ಇಲ್ಲದಿದ್ದರೆ ಅದರ ಬಗ್ಗೆ ಕ್ರಮ ಕೈಗೊಳ್ಳಬಹುದು ಅನ್ನುವ ವಿಷಯವನ್ನು ಹೇಳಿದ್ದಾರೆ. ಕೇಳೋಣ ಏನು ಮಾಡಿದ್ದಾರೆ ಅಂತ. ವರದಿ ಆಧಾರದ ಮೇಲೆ ನಾವೇನು ವಿಂಗಡಣೆ ಮಾಡಿದ್ವಿ, ಶೇಕಡಾ 65, 80 ಮತ್ತು 100 ಸಿ, ಡಿ ಮತ್ತು ಎ ವರ್ಗದಲ್ಲಿ ಅದರಂತೆ 50ಕ್ಕಿಂತ ಹೆಚ್ಚು ಕಾರ್ಮಿಕರು ಇರ್ತಕ್ಕಂಥ ಕಡೆ ಎಲ್ಲ ಕಡೆಗೂ ಕೂಡ ಇದು ಜಾರಿ ಆಗಬೇಕು ಅಂತೇಳಿ ಹೇಳಿದ್ದೇವೆ. ಇದಕ್ಕೆ ಜಿಲ್ಲಾಧಿಕಾರಿ ನೇತೃತ್ವ ಮಾನಿಟರಿಂಗ್ ಕಮಿಟಿ ಕಾಲಕ್ಕೆ ಏನಾಗಿದೆ ಚೌಕಶಿ ಮಾಡಬೇಕು. ಅದು ಕೈಗಾರಿಕಾ ಇಲಾಖೆ ಸುಪರ್ದಿಯಲ್ಲಿ ಬರುತ್ತೆ. ಕೈಗಾರಿಕಾ ಇಲಾಖೆಯನ್ನು ತರಿಸಿ ವರದಿಯನ್ನು ಕೊಟ್ಟಿದ್ದಾರೆ ಅಧ್ಯಕ್ಷ. ಕೈಗಾರಿಕಾ ಇಲಾಖೆ ಮಂತ್ರಿಗಳಿಗೆ ವಿಚಾರವನ್ನು ತಿಳಿಸ್ತೇನೆ. ಓಕೆ, ಭರತ್ ಶೆಟ್ಟಿ ಸರ್, ಈಗ ಕೈಗಾರಿಕೆಯವರು ಬೇಕು ಇದಕ್ಕೆ. ಹಾಗೆ ಕಾರ್ಮಿಕ ಇಲಾಖೆಯಿಂದ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ಗೆ 2019ರಲ್ಲಿ ಸ್ವಲ್ಪ ಅಮೆಂಡ್ಮೆಂಟನ್ನು ತಂದಿದ್ದಾರೆ. ಅದರಲ್ಲಿ ಬಹುಶಃ ಕ್ಲರ್ಕ್ಸಿಗೆ ಮತ್ತು ಉಳಿದ ಕಾರ್ಮಿಕರಿಗೆ, ಕನ್ನಡಿಗರಿಗೆ ಪ್ರಯಾರಿಟಿ ವೈಸ್ ಕೆಲಸ ಕೊಡಬೇಕು ಅನ್ನುವಂಥದ್ದೊಂದು ರೂಲನ್ನು ನಾವು 2019ರಲ್ಲಿ ತಂದಿದ್ದೇವೆ. ಈಗ ಇದು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಇರ್ಬೋದು, ಈ ಆ್ಯಕ್ಟ್ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಆ್ಯಕ್ಟಿನ ಇಂಪ್ಲಿಮೆಂಟೇಷನಲ್ಲಿ ನಮ್ಮಲ್ಲಿ ತುಂಬ ಕಂಪ್ನಿಗಳು ಕೈಗಾರಿಕೆಗಳ ವಲಯಗಳಲ್ಲಿ ನಾವು ನೋಡಿದಾಗ ಎಲ್ಲಿ ಸಹ ಇದು ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಸಚಿವರು ಮತ್ತು ಸಂಬಂಧಪಟ್ಟವರು ಗಮನ ಹರಿಸಬೇಕಂತ ನಾನು ವಿನಂತಿ ಮಾಡ್ತೇನೆ. ಕೈಗಾರಿಕಾ ಮಂತ್ರಿ ಜೊತೆ ಸಮಾಲೋಚನೆ ಮಾಡಿ ನಮ್ಮ ಇಲಾಖೆ ಮತ್ತು ಅವರು ಸೇರಿದ ಬಗ್ಗೆ ಕ್ರಮ ತೆಗೆದುಕೊಳ್ತಕ್ಕಂಥ ಕೆಲಸ